ಹಲೋ ನಮಸ್ತೆ ಎಲ್ರಿಗೂ. ತಲೆ ಕೂದಲಿಗೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳಿಗೆ ಅಂದ್ರೆ ತಲೆ ಕೂದಲು ತುಂಬಾ ಉದುರ್ತಾ ಇದೆ, ತುಂಬಾ ಡ್ಯಾಂಡ್ರಫ್ ಇದೆ, ಬೇಗ ಬೆಳೀತಾ ಇಲ್ಲ, ತುಂಬಾ ತೆಳ್ಳಗಾಗಿದೆ, ತುಂಬಾ ರಫ್ ಆಗಿದೆ, ಸಾಫ್ಟ್ ಇಲ್ಲ, ಶೈನ್ ಇಲ್ಲ, ಇದೆಲ್ಲದಕ್ಕೂ ಒಂದು ಅದ್ಭುತವಾಗಿರುವಂತಹ ಮನೆಮದ್ದಿದೆ. ಒಂದು ಒಳ್ಳೆಯ ಹೇರ್ ಮಾಸ್ಕ್ ಅನ್ನ ನೀವು ಮಾಡ್ಕೋಬಹುದು ಮನೆಯಲ್ಲಿ. ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನ ಹಚ್ಕೊಂಡು ಸ್ನಾನ ಮಾಡಿದ್ರೆ ವಾರಕ್ಕೆ ಒಂದೆರಡು ಸರಿ ತರ ಮಾಡೋದ್ರಿಂದ ತಲೆ ಕೂದಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನ ಒಂದೇ ಸರಿ ನಾವು ಪರಿಹಾರ ಮಾಡ್ಕೋಬಹುದು. ಈ ಹೇರ್ ಮಾಸ್ಕ್ ಅನ್ನ ಮಾಡೋದು ಹೇಗೆ? ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಒಂದು ಚಮಚದಷ್ಟು ನೆಲ್ಲಿಕಾಯಿ ಪುಡಿ, ಒಂದು ಚಮಚದಷ್ಟು ದಾಸವಾಳ ಹೂವಿನ ಅಥವಾ ಎಲೆಯ ಪುಡಿ, ಒಂದು ಚಮಚದಷ್ಟು ಮೆಂತೆಯ ಪುಡಿ. ಮೆಂತೆನ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೋಬಹುದು. ಇದೆಲ್ಲದೂ ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ನನ್ನ ವಿಡಿಯೋದಲ್ಲಿ ಪ್ಯೂರ್ ಆಗಿರೋದನ್ನ ಬಳಸಿ. ನನ್ನ ವಿಡಿಯೋದಲ್ಲಿ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ. ಇಲ್ಲದಿದ್ರೆ ನಿಮ್ಗೆ ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಿಗುತ್ತೆ. ಇದಿಷ್ಟನ್ನ ಒಂದು ಬೌಲ್ಗೆ ಹಾಕೊಳ್ಳಿ. ಅದಾದ ನಂತರ 2 ಚಮಚದಷ್ಟು ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ. ಒಂದು ಚಮಚದಷ್ಟು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ, ಇದನ್ನು ಲೈಟ್ ಆಗಿ ಬಿಸಿ ಮಾಡ್ಕೊಂಡು ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಕ್ಲೀನ್ ಆಗಿ ತಲೆಗೆ ಹಚ್ಕೊಂಡು ಬಿಡ್ಬೇಕು. ಅರ್ಧ ಅಥವಾ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು ಉಗುರು ಬೆಚ್ಚಗಿನ ನೀರಲ್ಲಿ. ವಾರಕ್ಕೆ 2 ಸರಿ ತರ ಮಾಡಿ. ನಿಮ್ಗೆ ಯಾವ್ದಾದ್ರು ಇಂಗ್ರೀಡಿಯೆಂಟ್ ಅಲರ್ಜಿ ಇದೆ ಅಥವಾ ಇರಿಟೇಷನ್ ಇದೆ ಅಂತಂದ್ರೆ ಅದನ್ನ ಉಪಯೋಗ ಮಾಡಬೇಡಿ, ಸ್ಕಿಪ್ ಮಾಡಿ. ಏನನ್ನಾದ್ರೂ ತಲೆಗೆ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. 1 ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು. ಒಳ್ಳೆಯ ಮೈಲ್ಡ್ ಶಾಂಪನ್ನ ಉಪಯೋಗ ಮಾಡ್ಕೊಂಡು ಸ್ನಾನ ಮಾಡಿ. ಇನ್ನೊಂದು ಏನಂತಂದ್ರೆ ನೀವು ಯಾವಾಗಲೂ ಅಷ್ಟೇ ಈ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಬೇಕು, ಬೈ ಮಾಡುವಾಗ ಆದಷ್ಟು ಆರ್ಗ್ಯಾನಿಕ್ ಒರಿಜಿನಲ್ ಪ್ರಾಡಕ್ಟ್ಗಳನ್ನೇ ಬಳಸಿ. ವಾರಕ್ಕೆ 2 ಸರಿ ಮಾಡಿದ್ರೆ ಸಾಕು. ಒಂದು ವಾಶಿಗೆ ನಿಮಗೆ ತಲೆ ಕೂದಲು ಉದುರೋದೆಲ್ಲ ಸ್ಟಾಪ್ ಆಗೋಗುತ್ತೆ. ಒಂದೆರಡು ವಾರದಲ್ಲಿ ನಿಮ್ಗೆ ಆ ಡಿಫ್ರೆನ್ಸ್ ಕಾಣುತ್ತೆ. ತಲೆ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ನಿಮ್ಗೆ ಡ್ಯಾಂಡ್ರಫ್, ಇಚಿಂಗ್ ಈ ಥರದ್ದೆಲ್ಲ ಇದ್ರೆ ಅದು ಕಮ್ಮಿ ಆಗುತ್ತೆ. ನೀವು ಪ್ರತಿ ಸರಿ ಇದನ್ನ ಉಪಯೋಗ ಮಾಡೋದ್ರಿಂದ ಅಂದ್ರೆ ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡೋದ್ರಿಂದ ತುಂಬಾ ಬೇಗ ಹೇರ್ ಗ್ರೋತ್ ಆಗುತ್ತೆ. ತಲೆ ಕೂದಲು ಬೇಗ ನರೆಯೋದು ತಪ್ಪುತ್ತೆ. ತಲೆ ಕೂದಲು ದಪ್ಪನೂ ಬರುತ್ತೆ, ತಿಕ್ಕಾಗಿ ಬರುತ್ತೆ, ಬ್ಲ್ಯಾಕ್ ಆಗಿ ಬರುತ್ತೆ, ಶೈನ್ ಬರುತ್ತೆ, ಎಲ್ಲದೂ ಬರುತ್ತೆ. ಆ ಎಲ್ಲ ಪ್ರಾಪರ್ಟೀಸ್ ನಾನು ಹೇಳಿರುವಂಥ ಈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದೆ. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನನ್ನ ಚಾನಲಲ್ಲಿ ಇಂಥದೇ ಅದ್ಭುತವಾಗಿರುವಂಥ ಉಪಯೋಗಕ್ಕೆ ಬರುವಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಥ್ಯಾಂಕ್ಸ್ ಎಲ್ರಿಗೂ.